ನಮಸ್ತೆ ವೀಕ್ಷಕರೇ, ಲೋಕ ತಂತ್ರ ಮತಗಳ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನದಂತೆ ಈ ದಿನವೂ ಕೂಡ ಮತದಾರ ಬಂಧುವಿನ ಮನದಾಳ ಮಾತನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದೆ ಸ್ಪಂದನ ಟಿವಿ. ಇವತ್ತು ನಾವು ಬ್ರಹ್ಮಾವರ ಪೇಟೆಯಲ್ಲಿದ್ದೇವೆ. ಬ್ರಹ್ಮಾವರ ಪೇಟೆಯಲ್ಲಿ ಹಾಗೂ ಬ್ರಹ್ಮಾವರ ಪರಿಸರದ ಜನರ ಮನದಾಳದ ಮಾತು ಏನಿದೆ, ಯಾವ ಅಭ್ಯರ್ಥಿ ಪರ ಒಲವಿದೆ, ಯಾವ ಸರ್ಕಾರದ ಪರ ಒಲವಿದೆ ಅಂತ ಕೇಳ್ಕೊಂಡು ಬರೋಣ. ಪ್ರಧಾನಿ ಯಾರು ಆದರೆ ಒಳ್ಳೆಯದು? ಇಲ್ಲ, ನಾನೊಬ್ಬ ಮೋದಿದು ಅಭಿಮಾನಿ. ಆದರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ನಾವು ಸ್ವಲ್ಪ ಬದಲಾವಣೆ, ನಾವು ಪ್ರಮೋದಿಗೆ ಸಪೋರ್ಟ್ ಮಾಡೋದು. ಯಾಕಾಗಿ ಹೇಳ್ಬೋದು? ತುಂಬ ವರ್ಕ್ ಮಾಡಿದ್ದಾರೆ ಅವರು, ತುಂಬ ಅಂದರೆ ತುಂಬಾ ವರ್ಕ್ ಮಾಡಿದರು ಉಡುಪಿ ಕ್ಷೇತ್ರದಲ್ಲಿ. ಮತ್ತೊಂದು ಕಡೆಯಲ್ಲಿ ನಾವು ನೋಡಬೇಕಾದ್ರೆ, ಈಗ ನೀವು ಮತ ಹಾಕಬೇಕಾದ್ರೆ ದೇಶದ ಹಿತದೃಷ್ಟಿಯಿಂದ ಮೋದಿಯನ್ನು ಬೆಂಬಲಿಸ್ತೀರಾ ಅಥವಾ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಬೆಂಬಲಿಸ್ತೀರಾ? ಅಲ್ಲ, ನನ್ನ ಒಂದು ಓಟಿಂದ ಮೋದಿಗೆ ಏನು ತೊಂದರೆ ಆಗಲಿಕ್ಕಿಲ್ಲ. ಆದ ಕಾರಣ ನಾನು ನಮ್ಮದು ಓಟ್ ಮಾತ್ರ ಈ ಸಲ ಪ್ರಮೋದಿಗೆ ಹಾಕೋದು. ಯಾಕಾಗಿ ಹೇಳ್ಬೋದಾ? ಪ್ರಮೋದ್ ಮಧ್ವರಾಜ್ ಯಾಕಂತ ಹೇಳಿದರೆ, ಈಗಲೂ ಅವರು ಕಾಂಗ್ರೆಸ್ ಹಾಗೂ JDS ಮೈತ್ರಿ ಅಭ್ಯರ್ಥಿಯಲ್ಲಿದೆ. ಮತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಸ್ವಲ್ಪ ವಿರೋಧಗಳು ಕೇಳಿ ಬರ್ತಾ ಇದೆ. ಪ್ರಮೋದ್ ಮಧ್ವರಾಜ್ ಅವರು ಕಾರ್ಯಕರ್ತರ ಒಂದು ಮಾತನ್ನು ಕೇಳಲಿಲ್ಲ, ಏಕಾಏಕಿ JDS ಚಿಹ್ನೆಯಲ್ಲಿ ನಿಂತಿದ್ದಾರೆ ಅಂತ ಹೇಳಿ. ಅದೊಂದು ಆಗಿರ್ಬೋದು. ಅವರು ಕಾರ್ಯಕರ್ತನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಅವರು ಲಾಸ್ಟ್ ಟೈಮ್ MLA ಇಲೆಕ್ಷನಲ್ಲಿ ಸೋಲಿ ಕಾರಣ ಅದೇ ಆಗಿರ್ಬೋದು. ಆದರೂ ವರ್ಕ್ ಮಾತ್ರ ತುಂಬ ಮಾಡಿದ್ರು. ಇಲ್ಲಿ ಎಲ್ಲ CO ಹಾಕಿರ್ಬೋದು, ಆಮೇಲೆ ಪಡುಕೆರೆ ಬ್ರಿಡ್ಜ್ ಇರ್ಬೋದು, ತುಂಬ ಕೆಲಸ ಮಾಡಿದ್ರು ಅವರು. ಅದಕ್ಕೋಸ್ಕರ ನಾನು ಮೋದಿದ ಅಭಿಮಾನಿ. ಆದರೂ ನಮ್ಮ ಕ್ಷೇತ್ರಕ್ಕೋಸ್ಕರ ನಾವು ಪ್ರಮೋದಿಯ ಓಟ್ ಹಾಕುವುದು. ಸ್ಥಳೀಯ ಅಭ್ಯರ್ಥಿಗಳೇ ನನ್ನ ಬೆಂಬಲ. ಹೌದು, ಸ್ಥಳೀಯ ಅಭ್ಯರ್ಥಿಗಳಿಗೆ. ಪ್ರಧಾನಿ ಇವತ್ತಿನ ಯುವ ಜನರಿಗೋಸ್ಕರ ಯುವಕರೇ ಆಗಬೇಕು. ಯುವಕರೇ ಆದರೆ ಒಳ್ಳೆಯದು, ಯುವ ಪೀಳಿಗೆಗೆ ಇನ್ನು ಮುಂದಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಪ್ರಕಾರ ಯಾರಾದರೂ ಒಳ್ಳೆಯದು? ಅದೇ ಯಾರಾದರೂ ಯಾರೇ ಆಗಲಿ, ಯುವಕರಾದರೆ ಒಳ್ಳೆಯದು. ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಬಿಂಬಿತವಾದಂದು BJPಯಿಂದ ನರೇಂದ್ರ ಮೋದಿ ಅವರು, ಹಾಗಾದರೆ ಒಂದು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮಗಾಟ ಬಂದಿನ ಬಂತಾರೆ. ನಿಮ್ಮ ಬೆಂಬಲ ಯಾರಿಗೆ ನೀಡುತ್ತೆ? ಇಷ್ಟರ ತನಕ ಇವರು ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇನ್ನೂ ಒಂದು 5 ವರ್ಷ ರಾಹುಲ್ ಗಾಂಧಿ ಮಾಡಿ ಅವರ ಅಭಿಪ್ರಾಯ ಹೇಗೆ ಅಂತ ನೋಡ್ಕೊಡುವ. ಈಗ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ಒಳ್ಳೆ ಕೆಲಸ ಮಾಡಬಹುದೇನೋ ಒಂದು ನಮ್ಮಲ್ಲಿ ಇದೆ ಎಲ್ಲರ ಹತ್ರ. ಆದ್ದರಿಂದ ರಾಹುಲ್ ಗಾಂಧಿ ಒಂದು 5 ವರ್ಷ ನೋಡುವ, ಅಲ್ಲದಿದ್ದರೆ ಮತ್ತೆ ಮೋದಿಗೆ ಕೊಡುವ ಅಂತ ಹೇಳಿ ನಮ್ಮ ಸ್ವಲ್ಪ ಬದಲಾವಣೆ ತಂದು ನೋಡುವ ಅಗತ್ಯ ಬದಲಾವಣೆ ಬೇಕು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಅಂದರೆ ಅವರಿಂದ ನೀವು ಏನು ಅಭಿವೃದ್ಧಿ ಬಯಸ್ತೀರಿ, ಅಂದರೆ ಬದಲಾವಣೆ ಏನೆಲ್ಲ ಬಯಸ್ತೀರಿ ಅಂತ? ನಾವು ಬದಲಾವಣೆ ಅಂತ ಹೇಳಿದರೆ ಸುಳ್ಳು ಪೊಳ್ಳುಗಳ ಆಶ್ವಾಸನೆ ನಮಗೆ ಬೇಡ. ಅಲ್ಲ, ಮೋದಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಪ್ರತಿಯೊಂದು ಕೆಲಸ ಒಳ್ಳೆಯದು ಮಾಡಿದ್ದಾರೆ. ಆದರೆ ನಮ್ಮ ಜನಸಾಮಾನ್ಯರಿಗೆ ಮುಟ್ಟಲಿಲ್ಲ ಇಷ್ಟವರೆಗೆ. ಅದು TV ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದನ್ನೆಲ್ಲ ನೋಡ್ತೇವೆ. ಯುವಕರಿಗೆ ಏನಾದರೂ ಪ್ರೋತ್ಸಾಹವಾಗಿ ಇವತ್ತು ಯುವ ಸಬಲೀಕರಣ ಮಾಡುವಂಥದ್ದು, ಅದು ರಾಹುಲ್ ಗಾಂಧಿ ಒಂದು 2-3 ಕಡೆ ಏನೋ ಒಳ್ಳೆ ಮಾತಾಡಿದ್ದಾರೆ, ಯುವ ಸಬಲೀಕರಣ ಮಾಡ್ತೇನೆ ಅಂತ ಹೇಳಿ. ಅಲ್ಲ, ಮೋದಿಯವರು ಮಾಡಲಿಲ್ಲ ಅಂತ ಹೇಳೋದೇ ಇಲ್ಲ. ಮೋದಿಯವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಒಂದು 5 ವರ್ಷ ಕೊಟ್ಟು ನೋಡುವ ಅಂತೇಳಿ ಬದಲಾವಣೆ ಬೇಕು. ಪ್ರತಿಯೊಬ್ಬ MP ಗೂ 5 ವರ್ಷ ಕೊಡಬೇಕು. ಆ ಪ್ರತಿಯೊಬ್ಬ MP ಇನ್ನು ಮುಂದಕ್ಕೆ 5 ವರ್ಷ ಬೇರೆಯವ್ರಿಗೆ ಕೊಟ್ಟು ಎಲ್ಲ ಕಡೆಯೂ ನಮ್ಮ ಇಲ್ಲಿಯೂ ಹಾಗೆ ಇಷ್ಟವರೆಗೆ ನಾವು ನೋಡಿದ್ದೇವೆ. ಆ MP ಬಿಟ್ಟು ಇನ್ನೊಂದು ಹೊಸ MP ಸಿಲೆಕ್ಟ್ ಮಾಡುವ ಅಂತ ಹೇಳಿ ನಮ್ಮೊಂದು ಅಭಿಪ್ರಾಯ. ನಾವೀಗ ಉಡುಪಿ ಹಾಗೂ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಗಮನಿಸುವುದಾದರೆ, BJPಯಿಂದ ಮತ್ತೊಮ್ಮೆ ಹಾಲಿ ಸಂಸದರ ಶೋಭಾ ಕರಂದ್ಲಾಜೆಯವರು ಇಳಿತಿದ್ದಾರೆ ಸ್ಪರ್ಧೆಯಲ್ಲಿ. ಮತ್ತೊಂದು ಕಡೆಯಲ್ಲಿ JDS ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಿಂದ ಪ್ರಮೋದ್ ಮಧ್ವರಾಜ್ರವರು, ಮಾಜಿ ಶಾಸಕರು, ಅವರು ಇದ್ದಾರೆ. ಆ ಇಬ್ಬರು ಅಭ್ಯರ್ಥಿಗಳ ಪ್ರಕಾರ ನಿಮ್ಮ ಅನಿಸಿಕೆ? ಎರಡೂ ಅಭ್ಯರ್ಥಿಗಳು ಒಳ್ಳೆಯವರು. ಆತ್ಮಪೂರ್ವಕವಾಗಿ ಹೇಳೋದಾದರೆ ಎರಡೂ ಅಭ್ಯರ್ಥಿಗಳು ಒಳ್ಳೆಯದು. ನಮ್ಮ ಇಲ್ಲಿ ಬ್ರಹ್ಮಾವರದ ಮಟ್ಟಿಗೆ ಅಥವಾ ಉಡುಪಿಯಲ್ಲಿ ನೋಡುವಾಗ ಇಲ್ಲಿ ಪ್ರತಿಯೊಂದು ರೋಡ್ಗಳನ್ನು ಮಾಡಿದಂಥವರು ನಮ್ಮ ಮಾಜಿ ಶಾಸಕರು. ಮತ್ತು ಈಗಿನ ಶಾಸಕರು ಅದನ್ನೇ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ, ಒಳ್ಳೆಯ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಿಂದಿನ 5 ವರ್ಷವು ಒಳ್ಳೆಯ ವರ್ಕ್ ಮಾಡಿದೆ. ಆದ್ದರಿಂದ ನಾವೆಲ್ಲರೂ ಜನ ಬೆಂಬಲ ಕೊಟ್ಟಿದ್ದೇವೆ ಅವರಿಗೆ, ಎಲ್ಲರೂ ಜನ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಅವರು ತುಂಬ ವರ್ಕ್ ಮಾಡಿದ್ದಾರೆ. ಇವತ್ತು ಯಾರು MP ನಿಂತಿದ್ದಾರೆ JDSನಲ್ಲಿ, ಅವರು ತುಂಬ ವರ್ಕನ್ನು ಮಾಡಿದ್ದಾರೆ. ಇಲ್ಲಿ ಜನಮನ್ನಣೆ ಗೆಲ್ಲಬಹುದು ಒಂದು ಸಾಧ್ಯತೆ ಇದೆ. ಮತ್ತು ನಮ್ಮ ಹಿಂದಿನ MP ಅವರಿದ್ದಾರಲ್ಲ, ಅವರು ಕೆಲಸ ಮಾಡಿದ್ದಾರೆ. ಆದರೆ ಅವರು ಎಲ್ಲಿಯೂ ತೋರ್ಪಡಿಕೆ ಆಗಲಿಲ್ಲ. ನಮ್ಮ ಹೊಯ್ಗೆಗೆ ಅಥವಾ ಯಾವುದೇ ಒಂದು ಇದಕ್ಕೂ ಅವರು ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಅದೇ ಒಂದು ಬೇಜಾರು. ಅವರು ವರ್ಕ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ, ಬುಕ್ಕಲ್ಲಿ ಕೊಟ್ಟಿದ್ದಾರೆ, ನಾವು ಓದಿದ್ದೇವೆ, ಸಂತೋಷವಾಗಿದೆ. ಅವರು ಮಾಡಿದಂಥ ವರ್ಕ್ಗಳು ನಮಗೆ ತುಂಬ ಸಂತೋಷವಾಗಿದೆ. ಅವರಿಗೂ ಜನಬಲ ಇರಬಹುದು. ಇವರು ನಮ್ಮ ಇಲ್ಲಿಯ ಕಾರ್ಯಕ್ಷೇತ್ರದಲ್ಲಿ ಇರಲಿಕ್ಕೆ ಹೋಗಿ ಇಲ್ಲಿಯ ಜನರಿಗೆ ಅವರ ಒಂದು ಬೆಂಬಲ ಸಿಗ್ಬೋದು ಅಂತೇಳಿ ಅನಿಸಿಕೆ. ಸಿಗ್ಬೋದಾ ಏನೋ ಗೊತ್ತಿಲ್ಲ, ಅದೆಲ್ಲ ಅವರಿಗೆ ಬಿಟ್ಟದ್ದು. ನಮಗೆ ಮೋದಿಯೇ ಬೇಕು. ಯಾಕಂತ ಹೇಳಿದರೆ ಇಷ್ಟು ತನಕ ಇದು ಮಾಡಿದ್ರಲ್ಲಿ ಎಲ್ಲ ಪಾರ್ಟಿಯವರು ಇದು ಮಾಡಿರ್ಬೋದು,
ಆದರೆ ಮೋದಿ ಮಾಡಿದ ಹಾಗೆ ಇಂಪ್ರೂವ್ಮೆಂಟ್ ಬೇರೆ ಯಾರಿಂದ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಈಗ ಮೊನ್ನೆ ಒಂದು ಇಲ್ಲಿ ಪುಲ್ವಾಮಾ ದಾಳಿ ಆಯಿತು, ಅದಕ್ಕೆ ಇಮಿಡಿಯೇಟ್ ಪ್ರತೀಕಾರ ತಗೊಂಡೋದಿದ್ದರೆ ಮೋದಿ ಒಬ್ಬರೇ. ಮತ್ತು ಇದ್ರ ಮುಂಚೆ ಏನಿಲ್ಲ, ನಮಗೆ ಮೋದಿ ಇಂಪಾರ್ಟೆಂಟ್. ಈಗ ನಾವು ಶೋಭಾ ಅಂತೇಳಿ ನಾವು ಶೋಭಕ್ಕಂತೇಳಿ ಇದು ಮಾಡೋದಲ್ಲ, ಆದರೆ ನಾವು ಮೋದಿ ನೋಡಿ ಓಟ್ ಕೊಡ್ತೇವೆ, ಶೋಭಕ್ಕನ ನೋಡಿ ಓಟ್ ಕೊಡೋದಿಲ್ಲ. ಮತ್ತೊಂದು ಗಮನಿಸಬೇಕಾದ್ರೆ ಮೋದಿ ಅವರು ಖಾಲಿ ಭಾಷಣ ಮಾಡಿಕೊಂಡು ಬರ್ತಾರೆ, ಅವರು ಹೇಳಿದಂಥ ಯೋಜನೆ ಅನುಷ್ಠಾನಕ್ಕೆ ಬರಲಿಲ್ಲ ಅಂತ ಕೇಳಿ ಒಂದು ಕಡೆಯಲ್ಲಿ ಆಪಾದನೆ ಇದೆ. ಹಾಂ, ಇಲ್ಲ, ಅದು ಯಾಕಂದರೆ ಇಡೀ ವಿಶ್ವದಲ್ಲಿ ಈಗ ಟಾಪ್ ಮೋಸ್ಟ್ ನಾಯಕರಾಗಿದ್ದಾರೆ ಮೋದಿ ಅವರು. ಎಲ್ಲಿ ಹೋದರೂ ಅವರನ್ನು ಈಗ ಅಂತ ಅಮೇರಿಕದವರು ವಾಪಸ್ಸು ಅವರಿಗೆ ಬರಲಿಕ್ಕೆ ಇದು ಕೊಡಲಿಲ್ಲ ಇತ್ತು, ಪುನಃ ಅವರೇ ಕರೆದಿದ್ದಾರೆ. ಹಾಗಾಗಿ ಹೋಗಿ ಅಂತ ಅಮೇರಿಕದವರೇ ಕರೆದ ನಂತರ ಇಡೀ ವಿಶ್ವದಲ್ಲಿ ಮೋದಿ ಟಾಪ್ ಮೋಸ್ಟ್ ಆಗಿದ್ದಾರೆ. ಈಗ UN ಅವರು ಕೂಡ ಅವರಿಗೆ ಕರೆದಿದ್ದಾರೆ, ಮೋದಿಯೇ ಬೇಕು ಅಂತ. ಹಾಗಾಗ್ಲಿಕ್ಕೆ ಹೋಗಿ ಮೋದಿ ತುಂಬ ಫೇಮಸ್ ಆಗಿದ್ದಾರೆ, ಬೇಕೇ ಬೇಕು. ಅವ್ರು ಮಾಡಿ ತೋರಿಸಿದ್ದಾರೆ ಕೆಲಸವನ್ನು. ಮತ್ತೊಂದು ಕಡೆ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರಿದ್ದಾರೆ, ಅವರಿಗೊಂದು ಬದಲಾವಣೆ ಕೊಟ್ಟು ನೋಡುವ ಅಂತ ಜನ ಹೇಳ್ತಿದ್ದಾರೆ, ಇದಕ್ಕೇನು ಹೇಳಿ? ಇಲ್ಲ ಸರ್, ಅವ್ರು ಮಾತಾಡೋದು ಕೆಲವು ವಾಟ್ಸಪ್ಪಲ್ಲಿ ಅವ್ರು ಮಾತಾಡಿದ ಜೋಕ್ಸ್ ಕೇಳಿದರೆ ನಿಜವಾಗಿ ಅವರು ಅದಕ್ಕೆ ಯೋಗ್ಯರಲ್ಲ ಅಂತ ನನ್ನ ಅಭಿಪ್ರಾಯ. ಇಷ್ಟ ಹೇಳ್ತೇನೆ ನಾನು. ಮತ್ತೊಂದು ಕಡೆಯಲ್ಲಿ ಮೋದಿ ಅವರು ನೋಟ್ ಬ್ಯಾನಿಂದ ಜನಸಾಮಾನ್ಯರಿಗೆ ತೊಂದರೆ ಮಾಡಿದ್ರು, GST ತಂದು ತೊಂದರೆ ಮಾಡಿದ್ರು. ಹಾಗಾದರೆ ಮತ್ತೊಂದು ತೈಲ ಬೆಲೆ, ಈ ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಬೆಲೆ ದಿನೇ ದಿನೇ ಹೆಚ್ಚಳ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಒಂದು ಆಪಾದನೆ ಇದೆ. ತೈಲ ಬೆಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವರು ಸ್ವಲ್ಪ ಇದು ಮಾಡಿರ್ಬೋದು, ಅದ್ರ ಬಗ್ಗೆ ಏನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದು ಬ್ಯಾಂಕಿನ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಆಗಲಿಲ್ಲ. ಯಾಕಂದರೆ ಹಣ ಇದ್ದವರು ಮಾತ್ರ ಹೆದರಿದ್ದಾರೆ, ಬಿಟ್ಟರೆ ನಮ್ಮಂಥ ಬಡವರಿಗೆ ಏನೂ ಆಗಲಿಲ್ಲ. ನಾವು ಎಷ್ಟೊತ್ತಿಗೆ ಹೋದರೂ 2,000 ನಮಗೆ ಬೇಕಾದರೂ ಅಷ್ಟೇ ಕೂಡಲೇ ಕೊಟ್ಟಿದ್ದಾರೆ. ಹಾಗಾಗಿ ಹೋಗಿ ತುಂಬ ಕೋಟಿಗಟ್ಟಲೆ ಬ್ಲ್ಯಾಕ್ ಮನಿ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಅಲ್ಲ, GSTಯಿಂದ ಒಳ್ಳೆಯದಾಗಿದೆ, ಈಗ ಎಲ್ಲ ಕಡೆಯಲ್ಲೂ ಒಳ್ಳೆಯದಾಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ರೇಟ್ ಎಲ್ಲದಕ್ಕೂ ಕಡಿಮೆ ಆಗಿದೆ. ಮುಂಚಿನ ಹೋಲಿಕೆ ನೋಡಿದರೆ ಈಗ ತುಂಬ ಕಡಿಮೆ ಆಗಿದೆ. ಮತ್ತೊಂದು ನಾನೀಗ ಗಮನಿಸಬೇಕಾದ್ರೆ ಮೊನ್ನೆ ಆಗ್ತಾ ಇರುವಂಥ IT ದಾಳಿ ಬಗ್ಗೆ ಕೇಳಬೇಕು. ನಮ್ಮಲ್ಲಿ IT ದಾಳಿಯನ್ನು BJP ಅವರು ಬಳಸಿಕೊಳ್ತಾ ಇದ್ದಾರೆ, IT ಏಜೆಂಟ್ಗಳಾಗಿ ಬಳಸಿಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಾಂಗ್ರೆಸ್ ಮತ್ತು JDS ಅವರು. ಇದರ ಬಗ್ಗೆ ತಮ್ಮದು? ಸರ್, ನಿನ್ನೆ IT ದಾಳಿ ಮಾಡಿದ್ದಾರೆ, MLA ಮನೆ ಮಾಡಿದ್ದಾರಾ, MP ಮೇಲೆ ಮಾಡಿದ್ದಾರಾ, ಸಚಿವರ ಮೇಲೆ ಮಾಡಿದ್ದಾರೆ. ಅವರು PWD ಕಾಂಟ್ರಾಕ್ಟರ್ ಮೇಲೆ ಮಾಡಿದರೆ ಇವರು ಯಾಕೆ ಹಾರಬೇಕಿತ್ತು? ಇವರಿಗೆ ಅಂದರೆ ಇವರಿಗೆ ಹೆದರಿಕೆ ಶುರುವಾಗಿದೆ, ನಮ್ಮ ಮನೆಗೆಲ್ಲ ರೈಡ್ ಮಾಡ್ತಾರೇನೋ, ನಮ್ಮದು ಹಣ ಹೋಗ್ತದೇನೋ ಅಂತೇಳಿ. ಅವರು 25 ಕೋಟಿ ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಮಾಧ್ಯಮದವರು ಕೊಟ್ಟಿದ್ದಾರೆ, 25 ಕೋಟಿ 3 ಜನರಿಗೆ ಕೊಟ್ಟಿದ್ದಾರೆ ಅಂತ ನೋಡಿ. ಅವರು ಹೆದರಿಗೆ ಅಂದರೆ ಕಳ್ಳನಿಗೆ, ಬೂದಿಗುಂಬಳ ಕಳ್ಳನಿಗೆ ಹೆಗಲು ಮುಟ್ಟಿ ನೋಡ್ಕೊಂಡು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಅವರಿಗೆ. ಅಂದರೆ ಅವರಿಗೆ ಅಷ್ಟು ಹೆದರಿಕೆ ಶುರುವಾಗಿದೆ. ಈಗ ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? NDA ಸರ್ಕಾರ, BJP ಸರ್ಕಾರ ಬರಬೇಕು, ಮೋದಿಯವರೇ ಪ್ರಧಾನಮಂತ್ರಿ ಆಗಿರಬೇಕು. ಯಾಕಾಗಿ? ಮೋದಿಯವರು ಒಳ್ಳೆ ರೀತಿಯ ಕಾರ್ಯವನ್ನು ಮಾಡಿದ್ದಾರೆ. ಮೊನ್ನೆ ಪುಲ್ವಾಮಾ ದಾಳಿಯಲ್ಲಿಯೂ ಕೂಡ ಹಾಗೆ ಪಾಕಿಸ್ತಾನಕ್ಕೆ ಹೋಗಿ ಒಳ್ಳೆ ಸೈನಿಕರಿಗೆ ಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಏನು ಕೆಲಸ ಮಾಡಿದವರು ಸೈನಿಕರು ಹೆದರುವುದಿಲ್ಲ ಈಗ. ಮತ್ತು ಒಳ್ಳೆ PM ಮಾತ್ರ. ಮತ್ತೊಂದು ಕಡೆಯಲ್ಲಿ ನೋಡಬೇಕಾದ್ರೆ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ ಪುಲ್ವಾಮಾ ದಾಳಿ ಮಾಡಿದ್ದು ರಾಜಕೀಯಗೋಸ್ಕರ. ಮತ್ತು ಮೊನ್ನೆ ನಡೆದಂಥ ಒಂದು ಉಪಗ್ರಹ, ಒಂದು ಸ್ಯಾಟಲೈಟನ್ನು ಉಡಾವಣೆ ಮಾಡಿ ಒಂದು ಬ್ಲಾಸ್ಟ್ ಮಾಡಿದಂಥ ಮತ್ತು ದೇಶಕ್ಕೆ ಒಂದು ಮಾದರಿಯಾಗಿ ಮಾಡಿದ್ದಾರೆ. ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ವಿರೋಧ ಪಕ್ಷದವರು ಹೇಳುವುದು ರಾಜಕೀಯ ಪ್ರೇರಿತ ಅಂತ. ಆದರೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಇದೊಂದಾಗಿದೆ. ಎಷ್ಟು ಆಗಿ ನಮ್ಮ ಸೈನಿಕರು ಸತ್ತು ಹೋಗಿಲ್ವಾ? ಈಗ ಈ 5 ವರ್ಷದಲ್ಲಿ 4.5 ವರ್ಷದಲ್ಲಿ ಸೈನಿಕರೇ ಸತ್ತು ಹೋಗಿಲ್ಲ. ಹೆಚ್ಚು ಜನ ಸೈನಿಕರಿಗೆ ಬೆಂಬಲವಾಗಿ ಮೋದಿಯವರು ನಿಂತಿದ್ದಾರೆ. ಆದ ಕಾರಣ ಮೋದಿಯವರೇ ಬರಬೇಕು ಈ ಸರಿ. ಮೋದಿಯವರ ಹೆಸರಲ್ಲಿ ಶೋಭಾ ಕರಂದ್ಲಾಜೆಗೆ ವೋಟ್ ಕೊಡಬೇಕು, ಶೋಭಾ ಕರಂದ್ಲಾಜೆ ಗೆಲ್ಲಬೇಕು. ಮತ್ತೊಂದು ಹೇಳಿದ್ದಾರೆ, ನೀವು ಶೋಭಾ ಕರಂದ್ಲಾಜೆ ಬಗ್ಗೆ ಮಾತಾಡಿ. ಈಗ ಶೋಭಾ ಕರಂದ್ಲಾಜೆ ಅಂದರೆ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ, ಮೋದಿಯವರನ್ನು ನೋಡಿ ಮತ? ನಾವು ಮೋದಿಯವರನ್ನು ಕಂಡು ಮತ ಹಾಕುವುದು. ನಿಮಗೆ ಅಭ್ಯರ್ಥಿಗಳು ಯಾರೇನು? ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಬೇಕು. ಯಾಕಂದರೆ 8 MLA ಕ್ಷೇತ್ರಕ್ಕೆ ಒಬ್ಬ MP. ಈ MP ಎಲ್ಲ ಮನೆಗೆ ಹೋಗಲಿಕ್ಕೆ ಶೋಭಾ ಕರಂದ್ಲಾಜೆಗೆ ಆಗುವುದಿಲ್ಲ. MLA ಆಗಿ ನಿಂತಿದ್ದ ಪ್ರಮೋದ್ ಮಧ್ವರಾಜ್ ಅವರು ಮನೆಗೆ ಹೋಗ್ಬೋದು. ಅವರಿಗೆ ಈಗ ಚಿಕ್ಕಮಗಳೂರಲ್ಲಿ ಹೆಚ್ಚಿನ ಇದಿಲ್ಲ, ಯಾವುದು JDS ಇಲ್ಲ. ಇಲ್ಲಿ ಉಡುಪಿಯಲ್ಲಿ JDS ಇಲ್ಲ. JDS ಇಲ್ಲದೆ ಮೈತ್ರಿಯಾಗಿ ಅವರು ಒಂದು ಶಾಲೆಯಲ್ಲಿ ಕೈ ಚಿಹ್ನೆ ಮತ್ತು ತೆನೆ ಹೊತ್ತ ಮೇಲೆ ಹಾಕಿಕೊಂಡಿದ್ದಾರೆ. ಅವರು ಇನ್ನು ಗೆದ್ದ ಮೇಲೆ ಅವರು ಗೆದ್ದರೆ ಅವ್ರು ಯಾವ ಪಕ್ಷಕ್ಕೆ ಹೋಗ್ತಾರೆ? ತೆನೆ ಹೊತ್ತ ಮಹಿಳೆ JDSಗೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ಸಲ್ಲೇ ಉಳಿತಾರಾ? ಇದು ನನ್ನ ಪ್ರಶ್ನಾರ್ಥಕ ಚಿಹ್ನೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಅಭ್ಯರ್ಥಿ ಅಂದರೆ BJP ಅಭ್ಯರ್ಥಿಯವರು ಗೆದ್ದ ನಂತರ ಹಾಲಿ ಸಂಸದರು ಮತ್ತೊಮ್ಮೆ ಕ್ಷೇತ್ರಕ್ಕೆ ಬರಲಿಲ್ಲ, ಮುಖಪರಿಚಯ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಮುಖಪರಿಚಯ ಇಲ್ಲ, 100ಕ್ಕೆ 100 ಪರಿಚಯ. ನಾನು ಒಬ್ಬ BJP ಕಾರ್ಯಕರ್ತ, ನನ್ನ ಮುಖಪರಿಚಯ ಇಲ್ಲ ಅವರಿಗೆ. ಎಲ್ಲರೂ ಮುಖಪರಿಚಯ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಅವರಿಗೆ ಈ ಸರಿ ಗೋಬ್ಯಾಕ್ ಅನ್ನುವ ಹೇಳಿದ ಬಗ್ಗೆ ಮುಂದೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಇದು ಸೆಂಟ್ರಲ್ ಅಲ್ಲ, ಮೋದಿ ಸರ್ಕಾರ ಬಂದು ಯಾಕಾಗಿ? ಮೋದಿ ಜನಪರವಾದಂಥ ಕೆಲಸಗಳನ್ನು ತುಂಬ ಮಾಡಿದ್ದಾರೆ.
ದೇಶದ ಭದ್ರತೆ ವಿಚಾರ ಆಗಲಿ ಬೇರೆ ಯಾವುದೇ ವಿಚಾರ ಆಗಲಿ ಮೋದಿ ಸರ್ಕಾರ ಪಾರದರ್ಶಕವಾಗಿ ನಡ್ಕೊಂಡಿದೆ ಇಷ್ಟು ದಿವಸ 5 ವರ್ಷದಲ್ಲೇ. ಹಿಂದೆ 60 ವರ್ಷ ಕಾಂಗ್ರೆಸ್ ಮಾಡದಿರುವಂಥ ಹೆಚ್ಚಿನ ಕೆಲಸಗಳನ್ನು 5 ವರ್ಷದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮೋದಿಯವರು ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆಲವರು ಹೇಳ್ತಾರೆ 60 ವರ್ಷ ಅವರು ಆಳಿದ್ರು, ಒಳ್ಳೆ ಕೆಲಸ ಮಾಡಲಿಲ್ಲದ್ರೆ 60 ವರ್ಷ ಆಳಲಿಕ್ಕೆ ಸಾಧ್ಯ ಇತ್ತಾ ಅಂತ ಹೇಳ್ತಾರೆ. 60 ವರ್ಷ ಪೂರ್ಣ ಬಹುಮತದಲ್ಲಿ ಅವರು ಆಡಲಿಲ್ಲ. ಜನರಲ್ಲಿ ಹೆಚ್ಚಿನ ಗಿಮಿಕ್ಗಳನ್ನು ಮಾಡಿ ಚುನಾವಣೆಯನ್ನು ಬೇರೆ ರೀತಿಯಲ್ಲಾಗಿ ಚುನಾವಣೆ ಗೆದ್ದು ಅಥವಾ ಸಮ್ಮಿಶ್ರ ಸರ್ಕಾರಗಳನ್ನೆಲ್ಲ ಮಾಡಿ ಬೇರೆ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ದಾರೆ 60 ವರ್ಷ. ಒಂದು 2-3 ಸಲ ಪೂರ್ಣ ಬಹುಮತ ಬಂದಿರ್ಬೋದು. ಜನರ ಗಮನವನ್ನು ಬೇರೆಡೆ ಸೆಳೆದು ಅಥವಾ ಕೆಲವು ಗಿಮಿಕ್ಗಳನ್ನು ಮಾಡಿ ಸೆಂಟಿಮೆಂಟ್ಗಳನ್ನೆಲ್ಲ ಮಾಡಿ ಸರ್ಕಾರ ರಚನೆ ಮಾಡಿದ್ದಾರೆ. ಮತ್ತು ಇತ್ತೀಚಿನಲ್ಲಿ ನಾವು ಗಮನಿಸಿದರೆ ಪುಲ್ವಾಮಾ ದಾಳಿಗೊಂದು ಪ್ರತ್ಯುತ್ತರ ನೀಡಿತ್ತು ಮೋದಿ ಸರ್ಕಾರ. ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಅದು ತಪ್ಪು. ಅದು ಆ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಆಂತರಿಕ ಭದ್ರತೆ ವಿಚಾರ ಅದು. ಪುಲ್ವಾಮಾ ದಾಳಿ ನಡೆದದ್ದು ಅಂತ ಹೇಳಿದರೆ ಪುಲ್ವಾಮಾ ದಾಳಿ ನಡೆದ ನಂತರ ಮೋದಿ ಸರ್ಕಾರ ಅದಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಹಿಂದೆ ಇದ್ದಂಥ UPA ಸರ್ಕಾರ ಹೆಚ್ಚಿನ ಭಯೋತ್ಪಾದಕ ದಾಳಿಗಳಾದಾಗ ಆ ಸರ್ಕಾರ ಆ ಥರ ಕ್ರಮಗಳನ್ನೆಲ್ಲ ಕೈಗೊಳ್ಳಲಿಲ್ಲ. ಅವರು ಆ ಹಿಂದೆ UPA ಸರ್ಕಾರ ಇದ್ದಾಗ ಬಾಂಬೆ ದಾಳಿಗಳ ಆಗಿದೆ. ಅದರಲ್ಲಿ ಅವರು ಮಾಡಿ ಅದನ್ನು ಚುನಾವಣೆಗೆ ಬಳಸ್ಕೊಳ್ಬೋದು. ಅವರು ಯಾಕೆ ಮಾಡಲಿಲ್ಲ ಅನ್ನೋಂಥ ಪ್ರಶ್ನೆ ಬರ್ತದೆ. ನಾವು ನಂಬುದಿಲ್ಲ, ಸಾಕ್ಷ್ಯ ಬೇಕು ಅಂತ ಕೇಳ್ತಿದ್ದಾರೆ. ಸಾಕ್ಷ್ಯ ಸಿಕ್ಕಿದೆಯಲ್ಲ ಸರ್, ತುಂಬ ಸಲ ಸಾಕ್ಷ್ಯ ಕೊಟ್ಟಿದ್ದಾರೆ. ಸಾಕ್ಷ್ಯ ಇಲ್ಲದೆ ಇದ್ದರೆ ಪಾಕಿಸ್ತಾನವೇ ಪುನಃ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾಯಿತ್ತು. ಅಂದರೆ ನಮ್ಮ ಸರ್ಕಾರ ಹೇಳಿದ್ದಲ್ಲ, ಪಾಕಿಸ್ತಾನವೇ ಫಸ್ಟ್ ಅನೌನ್ಸ್ ಮಾಡಿದ್ದು ನಮ್ಮ ಮೇಲೆ ದಾಳಿ ಆಗಿದೆ ಅಂತ. ಪಾಕಿಸ್ತಾನಕ್ಕೆ ಹೇಳಲಿಕ್ಕೆ ತಲೆ ಕೆಟ್ಟಿದೆ, ಯಾಕೆ ಹೇಳಲಿಕ್ಕೆ. ಇನ್ನಷ್ಟು ಮತದಾರನ ಮನದಾಳದ ಮಾತನ್ನು ಕೇಳಿಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಲೋಕತಂತ್ರ ಮತಗಳ ಬೇಟೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನಷ್ಟು ನಾವು ಅಭಿಪ್ರಾಯಗಳನ್ನು ಕೇಳೋಣ. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಕೇಂದ್ರದಲ್ಲಿ ಒಳ್ಳೆಯದು? ನಾವು ಯಾವ್ದು ಬಗ್ಗೆ ಇದು ಮಾಡೋದಿಲ್ಲ, ಯಾವ್ದು ಬಂದರೂ ನಮಗೆ ತೊಂದರೆ ಇಲ್ಲ. BJP ಬಂದರೆ ಒಳ್ಳೆಯದು. BJP ಯಾಕಾಗಿ ಹೇಳ್ಬೋದಾ? ಯಾಕಂದರೆ BJP ಬಂದು ನಮ್ಮ ಹಿಂದೂ ತತ್ವ ಅನ್ನೋದೊಂದು ಇತ್ತಲ್ಲ, ಅದೊಂದು ಬರಲಿ ಅಂತೇಳಿ. ಹಾಗಾದ್ರೆ ನಿಮ್ಮ ಬೆಂಬಲ BJP? BJP ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮುಂದಿನ ಬಾರಿ ಕೇಂದ್ರದಲ್ಲಿ BJP ಬಂದರೆ ಒಳ್ಳೆಯದು. ಯಾಕಾಗಿ? ಯಾಕೆ ಮೋದಿ ಪ್ರಧಾನಿ ಆಗಬೇಕು. BJP ಸರ್ಕಾರ ಬಂದರೆ ಒಳ್ಳೆಯದಾ, ಮೋದಿ ಅವರು ಪ್ರಧಾನಿ ಆದರೆ ಪ್ರಧಾನಿ ಆಗಬೇಕು. ಯಾಕಾಗಿ ಹೇಳ್ಬೋದಾ ಮೋದಿ ಅವರೇ? ಒಂದು ದೇಶದ ಒಂದು ಸೈನಿಕರ ಬಗ್ಗೆ, ದೇಶದ ಒಂದು ಐಕ್ಯತೆ ಬಗ್ಗೆ ಅವರು ಒಂದು ಪ್ರಾಮಾಣಿಕ ವ್ಯಕ್ತಿ. ಮತ್ತು ಇದರ ಬೇರೆ ಪಕ್ಷದಲ್ಲಿ ಯಾರು ಅಂಥ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ. ಮೋದಿಯವರು ಒಳ್ಳೆ ಕ್ಯಾಂಡಿಡೇಟ್. ಇನ್ನು ಒಂದು 2 ವರ್ಷ ಅವ್ರು ಬರಬೇಕು ನೆಕ್ಸ್ಟ್ ಟೈಮಲ್ಲಿ. ಇತ್ತೀಚಿನ ದಾಳಿ, ನೀವು ಹೇಳಿದ ಪ್ರಕಾರ ದಾಳಿಯನ್ನು ಗಮನಿಸುವುದಾದರೆ ದಾಳಿ ಮಾಡಿದ್ದು ರಾಜಕೀಯಕ್ಕೋಸ್ಕರ, ಅದಕ್ಕೆ ಕೆಲವರು ಸಾಕ್ಷಿ ಕೇಳಿದರು. ಇದಕ್ಕೆ ತಾವೇನು? ಅಲ್ಲ, ಅದು ಅವರು ಮಾಡಿದ್ದಲ್ಲ ಆ್ಯಕ್ಚುಲಿ. ಇದು ಈಗ ಯಾಕಂದರೆ ಮಂಡ್ಯದಲ್ಲಿ ಹಣ ಹರಿತ ಉಂಟಲ್ಲಿ. ಹಣ ಎಲ್ಲಿಂದ ಬರ್ತದೆ ಹಣ? ಅದಕ್ಕಾಗಿ ಅವರು ಅಧಿಕಾರಿಗಳು ದಾಳಿ ಮಾಡಿರ್ಬೋದು. ಅದಕ್ಕೆ ರಾಜಕೀಯ ಸಂಬಂಧ ಇಲ್ಲ. ಮತ್ತೊಂದು ಕಡೆ ಕೇಳಿದರೆ ಮೋದಿ ಅವರು ಪ್ರಥಮವಾಗಿ ಕೈಗೊಂಡ ದೊಡ್ಡ ಕೆಲಸ ಅಂತೇಳಿ ನೋಟ್ ಬ್ಯಾನ್ ಮತ್ತು GST ಮಾಡಿದರು. ಇದೆಲ್ಲ ಮತ್ತೊಂದು ಗಮನಿಸಬೇಕು. ದಿನೇ ಇಂಡಿಯನ್ ಫ್ಯೂಯಲ್ ರೇಟ್ಗಳು, ಪೆಟ್ರೋಲ್ ಆಗಲಿ ಡೀಸೆಲ್ಗಾಗಲಿ ಏರಿಳಿತ ಕಂಡ ಉಂಟು. ಇದನ್ನು ಅವರಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು ದೊಡ್ಡ ಆಪಾದನೆ ಅವರ ಮೇಲೆ ಇದೆ. ಹೌದು, ಇದು ಈಗ ಅಲ್ಲಿ ಮೇಲೆ ಬೆಲೆ ಏರಿಕೆ ಉಂಟು ತೈಲಗಳ ಮೇಲೆ. ಒಂದು ಸಲ ಅವರು ಬಂದಾಗ ಕಡಿಮೆ ಮಾಡಿದ್ದಾರೆ, ಈಗ ಅಲ್ಲಿ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಉಂಟು. ಮತ್ತೊಂದು ಕಡೆ ನೋಡಬೇಕಾದ್ರೆ ಸ್ಥಳೀಯವಾಗಿ ನಮ್ಮಲ್ಲಿ ಈಗ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಹಾಲಿ ಸಂಸದರಾದಂಥ ಮತ್ತೊಮ್ಮೆ ಶೋಭಾ ಕರಂದ್ಲಾಜೆಯವರು ಕಣಕ್ಕಿಳಿದಿದ್ದಾರೆ. ಹಾಗೂ JDS ಹಾಗೂ ಕಾಂಗ್ರೆಸ್ಸಿಂದ ಮೈತ್ರಿ ಅಭ್ಯರ್ಥಿಯಾದ ಪ್ರಮೋದ್ ಮಧ್ವರಾಜ್ ಇಳಿದ್ದಾರೆ. ಇವರ ಬಗ್ಗೆ ತಾವೇನು ಹೇಳಿ? ನಮಗೆ ಕ್ಯಾಂಡಿಡೇಟ್ ಶೋಭಾ ಕರಂದ್ಲಾಜೆ. ಯಾಕಂದರೆ ಅವರು ಒಂದು ಒಳ್ಳೆಯ ವ್ಯಕ್ತಿ. ಯಾಕಂದರೆ ಅವರು ಒಂದು ಮುಂಚೆ ಸಂಸದ ಆದವರು. ನಾವು ಇಲ್ಲಿ ಅವರನ್ನೇ ಬೆಂಬಲಿಸುವುದು.
ಮತ್ತೊಂದು ಕಡೆ ಗಮನಿಸಬೇಕು, ಈ ಬ್ರಹ್ಮಾವರಕ್ಕೆ ಭಾಗಕ್ಕೆ ಸಂಬಂಧಪಟ್ಟಾಗಿ ಹಲವಾರು ಸಮಸ್ಯೆಗಳಿವೆ. ರಸ್ತೆ ಆಗ್ಬೋದು, ಇನ್ನಿತರ ಹಲವು ಸಮಸ್ಯೆಗಳಿವೆ. ಪ್ರಥಮವಾಗಿ ಇನ್ನು ದೊಡ್ಡ ಒಂದು ನಮ್ಮ ಸಮಸ್ಯೆ ಅಂತೇಳಿ ಮರಳಿನ ಸಮಸ್ಯೆ. ಇದನ್ನು ನಮ್ಮ ಸಂಸದರು ಸರಿಯಾಗಿ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ತಮ್ಮ ಅನಿಸಿಕೆ? ಸಂಸದರು ಮಾಡಿದ್ದಾರೆ, ಆದರೆ ಸರ್ಕಾರ BJP ಸರ್ಕಾರ ಇದ್ದರೂ ಇದು ಗ್ಯಾರಂಟಿ ಆಗ್ತಿತ್ತು ಇಲ್ಲಿ. ಯಾಕಂದರೆ ಇದಕ್ಕೆ ಮರಳು ಬಗ್ಗೆ ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಕರಾವಳಿಯವರು ಮೂರ್ಖರು ಅಂತ. ಕರಾವಳಿ ಜಿಲ್ಲೆಯವರು ಕುಮಾರಸ್ವಾಮಿ ಅವರು ಸೆಟ್ ಮಾಡಿಕೊಟ್ಟಿದ್ರು. ಯಾಕಂದರೆ ಅವ್ರಿಗೆ ಇಲ್ಲಿದ ಗೊತ್ತಿಲ್ಲ, ಎಷ್ಟೋ ಜನ ಮೇಸ್ಗಳ ಕೆಲಸ ಇಲ್ಲ, ಗೂಡಿಗೆ ಸರಿಗೆ ಬಾಡಿಗೆ ಇಲ್ಲ, ಎಷ್ಟೋ ಜನ ಕೆಲಸ ಇಲ್ಲ ಅವರಿಗೆ ಈ ಹೊಯ್ಗೆಯಿಂದ ಮರಳುದಿಂದ. ಹಾಗಾಗಿ ಮತ್ತೊಮ್ಮೆ ಮೋದಿಯವರು ಬಂದರೆ ಇದಕ್ಕೆಲ್ಲ ಸರಿ ಆಗ್ಬೋದು. ಆಗ್ತದೆ ಸರಿಯಾಗಿ, ಯಾಕಂದರೆ ಅವರು ಈಗ ಒಂದು ಟೈಮ್ ಮಾತ್ರ ಬಂದ, ಇನ್ನೊಂದ್ಸಲ ಅವ್ರು ಸಿಗ್ಬೇಕು ಅವ್ರಿಗೆ, ಅವಾಗ ಗೊತ್ತಾಗ್ತದೆ ಜನರಿಗೆ ಏನಂತ. ಹಾಗಾದರೆ ಮತ್ತೊಮ್ಮೆ ನೀವು ಅವರಿಗಿನ ಬೆಂಬಲ? ನಾವು ಅವರಿಗೆ ಓಟ್ ಹಾಕೋದು. NDA ಸರ್ಕಾರ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು. ಯಾಕಾಗಿ? ರಾಷ್ಟ್ರದ ಒಂದು ಹಿತಕ್ಕಾಗಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಅವ್ರನ್ನ ಸೈನಿಕರ ಬಗ್ಗೆ ಅವ್ರಿಗಿರುವ ವಿಶ್ವಾಸ, ಈಗ ಪ್ರತಿಯೊಬ್ಬರನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ನಾವು ದೀಪಾವಳಿಯನ್ನು ಆಚರಿಸ್ಕೊಂಡ್ರೆ ಮೋದಿ ಅವರು ಸೈನಿಕರ ಜೊತೆ ನಿಂತು ದೀಪಾವಳಿಯನ್ನು ಆಚರಿಸ್ಕೊಳ್ತಿದ್ದಾರೆ. ಅದು ಇದುವರೆಗೆ ಯಾವ ಪ್ರಧಾನಿ ಅಂತ ಒಂದು ಕೆಲಸ ಮಾಡಲಿಕ್ಕಿಲ್ಲ. ಮತ್ತೊಂದು ಕಡೆ ನೋಡಬೇಕಾದ್ರೆ ಯುವ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ, ಅವರಿಗೆ ಒಂದು ಬದಲಾವಣೆಯನ್ನು ತರಲಿಕ್ಕಿಲ್ವಾ ಅಂತ ಹೇಳ್ಬೋದು? ನಿಜವಾಗಿ ರಾಹುಲ್ ಗಾಂಧಿ ಅವರು ಮೊದಲು ಸಂಸತ್ತಲ್ಲಿ ಯಾವ ಥರ ಇರಬೇಕನ್ನೋ ವರ್ತನೆಯನ್ನು ಅವರು ಸರಿಪಡಿಸ್ಕೊಳ್ಬೇಕು. ಯಾಕಂದರೆ ಒಂದು ಸಂಸತ್ತಿನ ಗೌರವಕ್ಕೆ ಅವರು ಅಚ್ಚುತ್ತಿ ತರ್ತಾ ಇದ್ದಾರೆ. ಸಂಸತ್ತಲ್ಲಿ ಕೂತ್ಕೊಂಡು ಕಣ್ಣು ಹೊಡೆಯುವಂಥದ್ದು, ಪ್ರಧಾನಿನ ತಪ್ಪಿಕೊಳ್ಳುವಂಥದ್ದು, ಅದೆಲ್ಲ ಒಂದು ಸಂಸತ್ತಿಗೆ ಅಗೌರವ ತರುವಂಥದ್ದು. ಅಂಥವರು ಪ್ರಧಾನಿ ಅದರ ಮುಂದಿನ ದೇಶದ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾವು ಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅದನ್ನು. ಮತ್ತೊಂದು ಕಡೆ ಗಮನಿಸಬೇಕು, ಇತ್ತೀಚಿನ ದಿನಗಳಲ್ಲಿ IT ದಾಳಿಗಳು ನಡೀತಾ ಇದೆ. ಅಮಿತ್ ಶಾನವರು ಮೋದಿಯವರು ಅಂದರೆ BJPಯವರು ಮಾಡಿಸಿದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ. ಈಗ ಸರ್ಜಿಕಲ್ ಸ್ಟ್ರೈಕ್ ಆದರೆ ಅದಕ್ಕೆ ಮೋದಿ ಕಾರಣ ಅಲ್ಲ, ಅದಕ್ಕೆ ಸೈನಿಕರ ಕಾರಣ. ಏರ್ ಸ್ಟ್ರೈಕ್ ಆದರೆ ಅದಕ್ಕೆ ಸೈನಿಕರ ಕಾರಣ. IT ದಾಳಿ ಆದರೆ ಹೇಗೆ ಮೋದಿ ಕಾರಣ ಆಗ್ತದೆ? ಅದಕ್ಕೆ IT ಅಧಿಕಾರಿಗಳ ಕಾರಣ ಅಲ್ವಾ? ಅದು ಹೇಗೆ ಮೋದಿ ಕಾರಣ ಆಗ್ತಾರೆ ಅದಕ್ಕೆ? ಇದೆರಡು, ಸರ್ಜಿಕಲ್ ಸ್ಟ್ರೈಕ್ ಆದರೆ ಅದು ಸೈನಿಕರಿಗೆ ಅದರ ಕ್ರೆಡಿಟ್ ಹೋಗೋದಾದರೆ, IT ದಾಳಿ ಆಗಲು IT ಅಧಿಕಾರಿಗಳಿಗೆ ಅದರ ಕ್ರೆಡಿಟ್ ಕೊಡ್ಬೋದಲ್ಲ ಅವರು? ಈ ಭಾಗದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳಿದೆ. ಇದರ ಬಗ್ಗೆ ತಾವೇನು ಹೇಳ್ತೀವಿ? ಯಾವ ಥರ ಸಮಸ್ಯೆ? ಈಗ ಮರಳಿನ ಸಮಸ್ಯೆ ಕೇಂದ್ರದಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ನಿಯೋಗವಾಗಿ ಕೇಂದ್ರದಲ್ಲಿ ಸಂಪೂರ್ಣ ಅದಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಆ ಫೈಲ್ ಬಂದು ನಿಂತಿದೆ. ರಾಜಕಾರಣ ಸರ್ಕಾರದಿಂದ ಆ ಫೈಲ್ ಮೂವ್ ಆಗ್ತಿಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಬಿಟ್ಟರೆ ಅದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಅಲ್ಲ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಯಾರು ಪ್ರಧಾನಿ ಆಗಬೇಕು? ಸದ್ಯಕ್ಕೆ ಇವಾಗ ಪ್ರಧಾನಿ ಯಾರಂತ ಹೇಳಲಿಕ್ಕೆ ಅಸಾಧ್ಯ. ಯಾಕಂತ ಹೇಳಿದರೆ ಈಗ ಇರುವ ಪ್ರಧಾನಿಯವರು ಮಾಡಿದ್ದು ಗೊತ್ತಾಗಿದೆ, ಹಿಂದಿದ್ದವ್ರದ್ದು ಮಾಡಿದ್ದು ಗೊತ್ತಾಗಿದೆ. ಈಗ ನೆಕ್ಸ್ಟ್ ಈಗ ಏನಾದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕಾಂಗ್ರೆಸ್ಸಿನವರು ಯಾರಾದರೂ ಪ್ರಧಾನಿ ಆದರೂ ಒಳ್ಳೆಯದು ಎನ್ನುವಂಥ ನಮ್ಮ ಭಾವನೆ. ಅಂದರೆ ಬದಲಾವಣೆ ಬಯಸ್ತೇವೆ. ಅಂದರೆ ಕಾಂಗ್ರೆಸ್ನಿಂದ ಯುವ ನಾಯಕರಾದಂಥ ರಾಹುಲ್ ಗಾಂಧಿಯವರು ಪ್ರಧಾನಿ ಅಭ್ಯರ್ಥಿ ಅಂದರೆ ಘೋಷಣೆ ಆಗಿದೆ. ಅವರು ಬಂದರೆ ಒಂದು ಬದಲಾವಣೆಗಳು ನಿರೀಕ್ಷೆಯಲ್ಲಿದ್ದೇವೆ. ಅವರು ಬಂದರೆ ಏನಾದರೂ ಒಳ್ಳೆಯದಾಗಿತ್ತು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದೇವೆ ನಾವು. ತಾವು ಯಾಕೆ ಬದಲಾವಣೆ ಬಯಸ್ತೀರಿ, ಏಕೆ ಅಂತ ಹೇಳ್ಬೋದು? ಯಾಕಂತ ಹೇಳಿದರೆ ಇವತ್ತಿನ ಈ ಧಾರಣೆಗಳು ಬಡವರಿಗೆ ಒಂದು ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಇದ್ದವರೆಲ್ಲ ಬಂದ್ ಮಾಡಿ ಎಲ್ಲ ಊರಂಗೆ ಬಂದು ಈಗ ಭಿಕ್ಷೆ ಬೇಡ ಶುರು ಮಾಡಿರು. ಈಗ ಬೆಂಗಳೂರಿಗೆಲ್ಲ ಸಣ್ಣ ಸಣ್ಣ ಅಂಗಡಿಯವರೆಲ್ಲ ಬಂದ್ ಮಾಡಿರಲ್ಲ. ಯಾಕಾಗಿ ಅಂತ ಹೇಳಿದ್ರೆ ನೋಟ್ ಬ್ಯಾನ್ 1, GST 2, ಸಣ್ಣದಿಲ್ಲ. ಮತ್ತು ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದ್ರೆ ನಿಮ್ಮನ್ನ ಹಿಡ್ಕೊಂಡು ಒಳಗೆ ಹಾಕ್ತಾರೆ, ಮತ್ತೆ ನಿಮ್ಮ ದುಡ್ಡು ನಿಮಗಿಲ್ಲ. ಆ ರೀತಿ ಎಲ್ಲ ಆದ್ದರಿಂದ ಅದೊಂದು ಬದಲಾವಣೆಯನ್ನು ಬಯಸುತ್ತಾರೆ. ಮತ್ತೊಂದು ಕಡೆ ನಾವು ಗಮನಿಸುವುದಾದರೆ ನೋಟ್ ಬ್ಯಾನಿಂದ ಮಧ್ಯಮ ವರ್ಗದವರಿಗೆ ಏನಾಗಲಿಲ್ಲ, ಕೂಡಿಟ್ಟವರಿಗೆ ಮಾತ್ರ ತೊಂದರೆ ಆಗಿದೆ. ನೋಟ್ ಬ್ಯಾನ್ ಕೂಡಿಟ್ಟವರಿಗೆಲ್ಲ ಆದದ್ದು ಮಧ್ಯದವರಿಗೆ, ಕೂಡಿಟ್ಟಿದವನೆಲ್ಲ ಹಿಡ್ಕೊಂಡೆಲ್ಲ ಹೋಗಿದ್ದಾರೆ ಹೊರಗೆ ದೇಶಕ್ಕೆಲ್ಲ. ಈಗ ಇದ್ದದ್ದು ಯಾರೇ ನಮ್ಮಾಗಿದ್ದು ಮಧ್ಯಮದವರಿಗೆ ಪೆಟ್ಟು ಬಿದ್ದದ್ದು, ಬಡವರಿಗೂ ಪೆಟ್ಟು ಬಿದ್ದದ್ದು ಮಧ್ಯಮ. ದೊಡ್ಡನಿ ಯಾವನಿಗೂ ಪೆಟ್ಟು ಬೀಳಲಿಲ್ಲ, ದೊಡ್ಡವನೆಲ್ಲ ದುಡ್ಡು ಮಾಡಿ ಒಳಗಿಟ್ಟದ್ದು. ಈಗ ಉಡುಪಿ ಲೋಕಸಭಾ ಕ್ಷೇತ್ರವನ್ನು ಗಮನಿಸುವುದಾದರೆ ಉಡುಪಿ ಲೋಕಸಭೆಯಲ್ಲಿ ಶೋಭಾ ಕರಂದ್ಲಾಜೆ ಏನೂ ಮಾಡಲಿಲ್ಲ. ಪ್ರಮೋದ್ ಗೆದ್ದು ಬರಬೇಕಂತೇಳಿ ನಮ್ಮ ಆಸೆ. ನಿಮ್ಮ ಬೆಂಬಲ ಪ್ರಮೋದ್ ಮಧ್ಯರಾಜ 100ಕ್ಕೆ 100. ಮುಂದಿನ ಬಾರಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಕೇಂದ್ರದ BJP ಅಂದರೆ ಒಳ್ಳೆಯದು. ಯಾಕೆ ಅದೇ ಒಳ್ಳೆಯದು ಇವಾಗ ನೋಡಿದ್ರೆ. ಯಾಕಂತೇಳಿ ನೋಡಿ, ಈಗ ಅವರು ಮೋದಿ ಇರಲಿಕ್ಕೋಸ್ಕರ ಈಗೆಲ್ಲ ಇದಿದೆ. ಅದೇ ಕಾಂಗ್ರೆಸ್ ಎಲ್ಲ ಬೇರೆ ಆಗ್ತೈತಿ. ಈಗ ಮೋದಿ ಸರ್ಕಾರ ಮೋದಿಯವರನ್ನು ನೋಡಿ ಮತ ಹಾಕ್ತೀರಾ ಅಥವಾ ನಮ್ಮ ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡಿ ಮತ ಹಾಕ್ತೀರಾ? ಮೋದಿ ನೋಡಿದ ಸರಿ, ಇದು ಒಳ್ಳೇದು, ಮೋದಿ ಸರ್ಕಾರನೇ ಒಳ್ಳೇದು. ಹಾಗಾದರೆ ಮತ್ತೊಮ್ಮೆ 5 ವರ್ಷ ಮೋದಿ ಅವರು 5 ಅಲ್ಲ 10 ವರ್ಷ ಇರಲಿ, ಮತ್ತೆ 10 ವರ್ಷ ಇರಬೇಕು. ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮೋದಿ ಸರ್ಕಾರನೇ ಬರಬೇಕು. ಯಾಕಾಗಿ? ಯಾಕಂದರೆ ಅವರು ದೇಶದ ಬಗ್ಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕ ವ್ಯಕ್ತಿ, ಮತ್ತು ಒಳ್ಳೆಯ ನಾಯಕತ್ವ ಉಂಟು. ಅದಕ್ಕೋಸ್ಕರ ಮುಂದಿನ ಬಾರಿ ಮೋದಿನೇ ಪ್ರಧಾನಿ ಆಗಬೇಕು. ನೀವು ಮೋದಿಯನ್ನು ನೋಡಿ ಮತ ಹಾಕ್ತೀರಾ ಅಥವಾ ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡಿ ಮತ ಹಾಕ್ತೀರಾ? ನಾನು ಮೋದಿಯನ್ನು ನೋಡಿ ಮತ ಹಾಕೋದು. ಸ್ಥಳೀಯ ಅಭ್ಯರ್ಥಿ ಯಾರೇ ಇರಲಿ ಮೋದಿಯನ್ನೇ ನೋಡಿ ಮತ.
ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಸ್ವಲ್ಪ ಬದಲಾವಣೆ ತಂದರೆ ಒಳ್ಳೆಯದು. ಮತ್ತೊಮ್ಮೆ ಯುವ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಒಂದೆಡೆ ಪ್ರಧಾನಿ ಅಭ್ಯರ್ಥಿ ಆಗಿದ್ದರೆ ಅವರು ಬಂದರೆ ಒಳ್ಳೆಯದು ಹೇಳ್ತಾರೆ. ಇದರ ಬಗ್ಗೆ ತಾವು? ಇಲ್ಲ, ರಾಹುಲ್ ಗಾಂಧಿ ನನಗಂತೂ ಇಷ್ಟ ಇಲ್ಲ, ಬೇಡ, ರಾಹುಲ್ ಗಾಂಧಿ ಬೇಡ, ಮೋದಿನಿ. ಮತ್ತೊಂದು ಕಡೆ ನೋಡಬೇಕಾದ್ರೆ ದಾಳಿಗಳು, ಇತ್ತೀಚಿನಲ್ಲಿ ಪುಲ್ವಾಮಾ ದಾಳಿ ಆಯಿತು, ನಮ್ಮದು ಸರ್ಕಾರದಿಂದ ಪ್ರತ್ಯುತ್ತರ ನೀಡಿದರು. ಇದಕ್ಕೆಲ್ಲ ರಾಜಕೀಯನೇ ಕಾರಣ, ರಾಜಕೀಯಕ್ಕೋಸ್ಕರ ಈ ದಾಳಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಅದು ವಿರೋಧ ಪಕ್ಷದವರು ಯಾವತ್ತು ಹೇಳುವುದು ಅದೇ ಥರ, ಆದರೆ ಅದು ರಾಜಕೀಯ ದಾಳಿ ಅಲ್ಲ. ಮುಂದಿನ ಬಾರಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಮೋದಿ. ಯಾಕಾಗಿ? ಮೋದಿ ಇಷ್ಟ ತನಕ ಒಳ್ಳೆಯದೇ ಮಾಡಿದ್ದಾರೆ, ಅದಕ್ಕೆ ಹಾಗಾಗಿ ಮೋದಿ ಬಂದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ನೀವೀಗ ಎಷ್ಟನೇ ಬಾರಿ ಮತ ಚಲಾವಣೆ ಮಾಡಿ? ನಂದು 2 times ಆಗಿದೆ. ಮತ್ತೊಮ್ಮೆ ಮೋದಿಯವರಿಗೆ ನಿಮ್ಮ ಮತ? ಮೋದಿಗೆ. ಮತ್ತೊಂದು ಕಡೆ ಯುವ ನಾಯಕ, ಯುವಕರೆಲ್ಲ ಒಂದು ಯೂತ್ ಐಕಾನ್ ಹೇಳ್ಬೋದು, ರಾಹುಲ್ ಗಾಂಧಿ ಅವರು ಪ್ರಧಾನಿ ಅಭ್ಯರ್ಥಿ ಆಗಿದ್ದಾರೆ, ಇದಕ್ಕೇನೆ? ಅವರು ಆಗ್ಬೋದು, ನಂದೇನು ಅಭ್ಯಂತರ ಇಲ್ಲ. ಜನರ ಮೇಲೆ ಓಟ್ ಹಾಕೋದ್ರ ಮೇಲೆ ಡಿಪೆಂಡ್. ಆದರೆ ನಿಮ್ಮ ಬೆಂಬಲ? ನಮ್ಮದು ಮೋದಿ. ಮತ್ತೊಂದು ಕಡೆ ಕೇಳಿದಾದ್ರೆ ನೀವು ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ ಅಥವಾ ಮೋದಿಯ ಮುಖ ನೋಡಿ ಮತ ಹಾಕ್ತೀರಾ? ಸ್ಥಳೀಯನು ಅಭ್ಯರ್ಥಿ ಮೇಲೂ ಡಿಪೆಂಡ್ ಆಗ್ತದೆ. ಕಡೆಯವರು ಮೋದಿಯು ಹಾಗೆ ಬೇಕಾಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ರಹ್ಮಾವರ ಪರಿಸರದ ಮತದಾರನ ಮನದಾಳದ ಮಾತನ್ನು. ಮುಂದಿನ ದಿನದಲ್ಲಿ ಇನ್ನೊಂದು ಪರಿಸರದ ಮತದಾರರ ಮನದಾಳದ ಮಾತನ್ನು ಕೇಳಿಕೊಂಡು ಬರೋಣ. ಅಲ್ಲಿಯವರೆಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.